ಆ ಊರಲ್ಲಿ ಎಲ್ಲಿ ಬಾವಿ ತೋಡಿದ್ರೂ ಶುದ್ಧ ನೀರು ಸಿಗೋದೇ ಇಲ್ಲ. ಎಲ್ಲರ ಮನೆಯ ಬಾವಿ ನೀರು ಉಪ್ಪು. ಪಂಚಾಯತ್ ಬಿಡುವ ನಲ್ಲಿ ನೀರನ್ನೇ ಅವಲಂಬಿಸಿರುವ ಆ ಊರಿನ ಜನರಿಗೆ ಇದೀಗ ಸಂಕಷ್ಟಗಳು ಎದುರಾಗಿದೆ. ಶುದ್ಧ ನೀರು ಬಿಡುತ್ತಿದ್ದ ಪಂಚಾಯತ್ ಕೂಡ ಇದೀಗ ಕೊಳಚೆ ಮಿಶ್ರಿತ ಉಪ್ಪು ನೀರನ್ನು ಬಿಟ್ಟು ಸ್ಥಳೀಯರ ನೆಮ್ಮದಿ ಕೆಡಿಸಿದೆ. ಅಷ್ಟಕ್ಕೂ ಆ ಊರು ಯಾವುದು ಅಂತೀರಾ? ಈ ವರದಿ ನೋಡಿ. ಈ ಬಾರಿ ವಿಪರೀತ ಮಳೆ ಬಂದರೂ 300 ರೂಪಾಯಿ ನೀರಿಗಾಗಿ ಖರ್ಚು ಮಾಡಬೇಕಾಗಿದೆ. ಕಳೆದ 1 ತಿಂಗಳುಗಳಿಂದ ಕುಡಿಯುವ ನೀರಿಲ್ಲದೆ ಸಾರ್ವಜನಿಕರು ಕಣ್ಣೀರಾಗಿದ್ದಾರೆ. ಸರ್ಕಾರ ತುರ್ತು ಕುಡಿಯುವ ನೀರಿಗೆ ಆದ್ಯತೆ ನೀಡಬೇಕು. ಯಾವುದೇ ಮೂಲದ ಅನುದಾನವಾದರೂ ಪರವಾಗಿಲ್ಲ, ಬಳಸಿಕೊಂಡು ನೀರು ಒದಗಿಸಬೇಕು ಎನ್ನುತ್ತೆ. ನೀರಿನ ಸಮಸ್ಯೆ ಗೊತ್ತಿದ್ರೂ ಗ್ರಾಮ ಪಂಚಾಯಿತಿ ಮಾತ್ರ ಜನರ ಸಂಕಷ್ಟಕ್ಕೆ ಸ್ಪಂದಿಸಿಲ್ಲ. ಕುಡಿಯಲು ಸಾಕು ಪ್ರಾಣಿಗಳಿಗೆ ನಿತ್ಯ ಬಳಕೆಗೆ ಹಣ ಕೊಟ್ಟು ಟ್ಯಾಂಕರ್ ಮೂಲಕ ನೀರು ಪಡೆಯುವ ಸಂದಿಗ್ಧತೆಗೆ ಪರಿಸರವಾಸಿಗಳು ಒಳಗಾಗಿದ್ದಾರೆ. ಕಳೆದ 1 ತಿಂಗಳುಗಳಿಂದ ಇದೇ ಸಮಸ್ಯೆ ಎದುರಿಸ್ತಾ ಇದ್ದ ಜನರು ಪಂಚಾಯತ್ ನಿರ್ಲಕ್ಷ್ಯದ ವಿರುದ್ಧ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಕೊಳಚೆ ನೀರನ್ನ ಪೂರೈಸ್ತಾ ಇರುವ ಹೆಮ್ಮಾಡಿ ಪಂಚಾಯತ್ ವಿರುದ್ಧ ಮಂಗಳವಾರ ಇಲ್ಲಿನ ಹುಣಸೆಬೆಟ್ಟು ಹಾಗೂ ಪತಿಬೆಟ್ಟು ಗ್ರಾಮಸ್ಥರು ಪಂಚಾಯತ್ ಎದುರು ಜಮಾಯಿಸಿ ಪ್ರತಿಭಟನೆ ನಡೆಸಿದ್ದಾರೆ. ಪಂಚಾಯತ್ ನಳ್ಳಿಯಲ್ಲಿ ಬರ್ತಾ ಇರುವ ಕೊಳಚೆ ನೀರನ್ನ ಕೊಡಪಾನ ಹಾಗೂ ಬಾಟಲ್ಗಳಲ್ಲಿ ತಂದಿರಿಸಿ ಲೋಟದ ಮೂಲಕ ಪಿಡಿಒ ಹಾಗೂ ಜನಪ್ರತಿನಿಧಿಗಳಿಗೆ ಕುಡಿಯಲು ಒತ್ತಾಯಿಸುವ ಮೂಲಕ ವಿನೂತನ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಪಂಚಾಯತ್ ಎದುರು ಜಮಾಯಿಸಿದ ಸಾರ್ವಜನಿಕರು ಕಳೆದ 1 ತಿಂಗಳುಗಳಿಂದ ಕೊಳಚೆ ನೀರು ಬಿಡಲಾಗ್ತಾ ಇದೆ. ಇನ್ನು ಬೇಸಿಗೆ ಕಾಲ ಆರಂಭವಾಗಿಲ್ಲ. ಈಗಲೇ ನೀರಿನ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಸಾಧ್ಯವಾಗಿಲ್ಲ ಅಂದ ಮೇಲೆ ಬೇಸಿಗೆಯಲ್ಲಿ ನಮ್ಮ ಕಥೆ ಏನು ಎಂದು ಗ್ರಾಮಸ್ಥರು ಪಿಡಿಒ ಹಾಗೂ ಪಂಚಾಯತ್ ಆಡಳಿತದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಪಂಚಾಯತಿ ನೀರು ನಾವು ಯಾವತ್ತೂ ಕೂಡ ಪಂಚಾಯತಿ ನೀರನ್ನು ಅವಲಂಬಿಸಿಕೊಂಡು ಇದ್ದೇವೆ. ಆದರೆ ಈ ಸಾರಿ ಮಾತ್ರ ತುಂಬ ಉಪ್ಪು ನೀರು ಅಂದರೆ ಅದು ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಪಾತ್ರೆ ತೊಳೆಯಲಿಕ್ಕೆ ಆಗೋದಿಲ್ಲ, ಮತ್ತು ಸ್ನಾನ ಮಾಡಲಿಕ್ಕೆ ಆಗೋದಿಲ್ಲ. ಅದರಿಂದ ಅನುಪಯುಕ್ತ ಬಿಟ್ಟರೆ ಅದರಿಂದ ಏನೂ ಪ್ರಯೋಜನ ಇಲ್ಲ. ಅದರಿಂದ ಗಂಭೀರ ಸಮಸ್ಯೆ, ಕುಡಿಯುವ ನೀರಿನ ಗಂಭೀರ ಸಮಸ್ಯೆ. ಇವತ್ತಿನಿಂದಲೇ ಪಂಚಾಯತ್ ಈ ಗಂಭೀರ ಸಮಸ್ಯೆಯನ್ನು ಪರಿಹರಿಸಿ ನಮ್ಮ ಏರಿಯಾದ ಜನರಿಗೆ ಒಂದು ಸುವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಾಗಿ ನಾನು ಆಸ್ಪತ್ರೆ ಸೇರ್ಸಿರ ನಮ್ಮನ್ನ ಹಳೆ ತನಿಖೆ ಮಾಡ್ತೀವಿ. ಬಾಯಿ ಹಾಕತ್ತಿಲ್ಲ, ನಾವು ಉಪ್ಪು ಖರ್ಚಿಲ್ಲ ಈ ನೀರಿಗೆ, ಬಾಯಿ ಹಾಕತ್ತಿಲ್ಲ, ಬಾಯಿ ಹಾಕತ್ತಿಲ್ಲ, ಉಪ್ಪಿನ ಖರ್ಚೆ ಇಲ್ಲ, ಅಡುಗೆ ಉಪ್ಪಿನ ಖರ್ಚೆ ಬೇಡ. ಈ ವೇಳೆಯಲ್ಲಿ ಪಿಡಿಒ ಸದಸ್ಯರು ಹಾಗೂ ಗ್ರಾಮಸ್ಥರು ನಡುವೆ ವಾಗ್ವಾದ ನಡೆಯಿತು. ಈಗಾಗಲೇ 2 ಬೋರ್ವೆಲ್ಗಳನ್ನು ಕೊರೆಸಿದ್ದೇವೆ. ಒಂದು ಬೋರ್ವೆಲ್ನಲ್ಲಿ ಉಪ್ಪು ನೀರು ಬಂದಿದ್ದು, ಇನ್ನೊಂದರಲ್ಲಿ ಶುದ್ಧ ನೀರು ಬಂದಿತ್ತು. ಆದರೆ ವಾರಗಳ ನಂತರ ಅದರಲ್ಲೂ ಉಪ್ಪು ನೀರಲ್ಲೂ ಬರಲು ಆರಂಭವಾಯಿತು. ಬೋರ್ವೆಲ್ ಕೊರೆಸಿದ್ರೆ ಉಪ್ಪು ನೀರು ಬರ್ತಾ ಇದೆ. ಈಗಾಗಲೇ ಸಂಬಂಧಪಟ್ಟವರಿಗೆ ಮನವಿ ಸಲ್ಲಿಸಿದ್ದೇವೆ. ಆದಷ್ಟು ಬೇಗ ಶುದ್ಧ ನೀರು ಪೂರೈಸಲು ನಿರ್ಣಯ ಕೈಗೊಳ್ಳುತ್ತೇವೆ ಎಂದು ಪಿಡಿಒ ಮಂಜು ವಿಲವ ಹೇಳಿದರು. ತೀರ್ಮಾನ ಸಾಮಾನ್ಯ ಸಭೆಯಲ್ಲಿ ಅದರ ಬಗ್ಗೆ ಈಗ ಇವತ್ತಿನ ಈ ಜನರು ಏನಿದೆ ಹಾಗೆ ಕೇಳಿದ್ದಾರೆ, ಅದರ ಬಗ್ಗೆ ನಾವು ಅಲ್ಲಿ ಚರ್ಚೆ ಮಾಡ್ತೇವೆ. ಕೂಡಲೇ ಅದಕ್ಕೆ ಸೊಲ್ಯೂಷನ್ ಆಯ್ಕಲ್ಲ. ಈಗ ಈಗಾಗಲೇ ಹೊಸದಾಗಿ ತೆಗೆದು 1 ತಿಂಗಳಾಯ್ತಷ್ಟೇ. ಈಗ ಉಪ್ಪು ನೀರು ಈಗ ಬರ್ತಾ ಇದೆ ಅಂತೇಳಿ ಈಗ ಜನರಿಂದ ಬಂತಲ್ಲ. ಈಗ ನಮಗೂ ಈಗ ಯಾಕಂದ್ರೆ ಜಾಸ್ತಿ ಆಗ್ತಾ ಇತ್ತಲ್ಲ, ಅದು ಈಗ ಗೊತ್ತಾಗಿರುವುದರಿಂದ ಇವತ್ತಿಗೆ ಸಾಮಾನ್ಯ ಸಭೆಯಲ್ಲಿ ಬಳಿಕ ಗ್ರಾಮಸ್ಥರು ಪ್ರತಿಭಟನೆಯನ್ನ ಹಿಂಪಡೆದುಕೊಂಡರು. ಈ ವೇಳೆಯಲ್ಲಿ ಪಂಚಾಯತ್ ಅಧ್ಯಕ್ಷೆ ಜ್ಯೋತಿ ಹರೀಶ್ ಭಂಡಾರಿ, ಉಪಾಧ್ಯಕ್ಷ ಅಂತೋನಿ ಲೂವಿಸ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬೈದೂರು ವಿಧಾನಸಭಾ ಕ್ಷೇತ್ರದ ಹೆಮ್ಮಾಡಿ ಗ್ರಾಮ ಪಂಚಾಯಿತಿಯ ಕಟ್ಟು 30 ಮುಡಿ ಹೆಮ್ಮಾಡಿ ಶ್ರೀ ಲಕ್ಷ್ಮೀನಾರಾಯಣ ದೇವಸ್ಥಾನ ಪರಿಸರ ಹೀಗೆ ಅನೇಕ ಪ್ರದೇಶಗಳಲ್ಲಿ ಸಮಸ್ಯೆ ತಲೆದೋರಿದ್ದು, ಇಲ್ಲಿನ ನಿವಾಸಿಗಳು ಕುಡಿಯುವ ನೀರಿಗಾಗಿ ಗೋಗರೆದು ಕಣ್ಣೀರಿಟ್ಟಿದ್ದಾರೆ. ಆದರೆ ನೀರು ಮಾತ್ರ ಇನ್ನೂ ಸಿಕ್ಕಿಲ್ಲ. ಶ್ರೀ ಲಕ್ಷ್ಮೀನಾರಾಯಣ ಪರಿಸರ ಹೊರತುಪಡಿಸಿ ಕಟ್ಟು 30 ಮುಡಿ
ಕನ್ನಡ ಕುದ್ರು ಕುದ್ರಾದರೆ ಕಟ್ಟು 30 ಮುಡಿ ಚಕ್ರ ನದಿಯ ಸಾಲಿನಲ್ಲಿದೆ. ನದಿ ನೀರು ಉಪ್ಪಾಗಿರುವುದರಿಂದ ನೀರನ್ನ ಜಾನುವಾರು ಕೂಡ ಕುಡಿಯುವುದಕ್ಕೂ ಆಗದಷ್ಟು ಕೆಟ್ಟದಾಗಿದೆ. ಕಟ್ಟು ಹಾಗೂ ಲಕ್ಷ್ಮೀನಾರಾಯಣ ದೇವಸ್ಥಾನ ಪರಿಸರವಾಸಿಗಳು ನಲ್ಲಿ ನೀರನ್ನೇ ನೆಚ್ಚಿಕೊಂಡಿದ್ದಾರೆ. ಹಾಗಾಗಿ ಈ ನೀರನ್ನ ಕುಡಿಯೋದು ಬಿಡಿ, ಸ್ನಾನ ಮಾಡಲು ಕೂಡ ಬಳಸುವುದು ಕಷ್ಟಕರವಾಗಿದೆ. ಹೆಮ್ಮಾಡಿ ಪಂಚಾಯತ್ ವತಿಯಿಂದ ಕಳೆದೊಂದು ವರ್ಷದಲ್ಲಿ 4 ಬೋರ್ವೆಲ್ಗಳನ್ನು ಕೊರೆಯಿಸಿದ್ರೂ ಕೂಡ ಈಗ ಬಳಕೆಯಾಗ್ತಾ ಇರೋದು ಕೇವಲ 1 ಬೋರ್ವೆಲ್ ಮಾತ್ರ. ಆದರೆ ಆ 1 ಬೋರ್ವೆಲ್ನಲ್ಲಿರುವ ನೀರು ಕೂಡ ಈಗ ಕುಡಿಯಲು ಬಿಡಿ, ದಿನ ಬಳಕೆಗೂ ಉಪಯೋಗಿಸಿಕೊಳ್ಳಲು ಯೋಗ್ಯವಿಲ್ಲ. ಹೆಮ್ಮಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 990 ಮನೆಗಳಿದ್ದು ಒಟ್ಟು 4326 ಜನರಿದ್ದಾರೆ. 610 ಮನೆಗಳಲ್ಲಿ ಸ್ವಂತ ಬಾವಿ ಇದ್ರೂ ಕೆಲವು ಬಾವಿಗಳು ಮಾತ್ರ. ಹೆಮ್ಮಾಡಿ ಗ್ರಾಮದಲ್ಲಿ 13 ಬೋರ್ವೆಲ್ಗಳಿದ್ದು ಅದರಲ್ಲಿ 1 ಮಾತ್ರ ಪಂಚಾಯತ್ ವತಿಯಿಂದ ನೀರು ಪೂರೈಸಲಾಗ್ತಾ ಇದೆ. ಈ ಪೈಕಿ ಕೆಲ ಬೋರ್ವೆಲ್ಗಳನ್ನು ಕೆಲ ಕಾಲೋನಿ ವಾರ್ಡ್ಗಳ ಜನರು ಬಳಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಬೈಂದೂರು ಕ್ಷೇತ್ರದಲ್ಲಿ ಕುಡಿಯುವ ನೀರಿಗೆ ಪ್ರಮುಖ ಆದ್ಯತೆಯನ್ನ ನೀಡುತ್ತೇನೆ ಎಂದು ಹೋದಲ್ಲೆಲ್ಲ ಭಾಷಣ ಬಿಗಿಯುವ ಶಾಸಕ ಬಿಎಸ್ ಸುಕುಮಾರ್ ಶೆಟ್ಟಿ ಅವರಿಗೆ ತಮ್ಮ ಮನೆ ಸಮೀಪವೇ ಇರುವ ಊರಿನ ನೀರಿನ ಸಮಸ್ಯೆ ಬಗೆಹರಿಸಲು ಸಾಧ್ಯವಾಗದೇ ಇರುವುದು ದುರಂತ. ಇದೀಗ ಗ್ರಾಮಸ್ಥರು ತಮ್ಮ ಪ್ರತಿಭಟನೆಯನ್ನ ಸಾಂಕೇತಿಕವಾಗಿ ಹಿಂಪಡೆದಿದ್ದಾರೆ. ಶೀಘ್ರವೇ ಸಮಸ್ಯೆ ಬಗೆಹರಿಸದೆ ಹೋದರೆ ಶಾಸಕರ ಮನೆಗೂ ಕೊಳಚೆ ನೀರು ಕೊಂಡೊಯ್ದು ಪ್ರತಿಭಟನೆ ನಡೆಸುತ್ತೇವೆ ಎಂದು ಗ್ರಾಮಸ್ಥರು ಎಚ್ಚರಿಸಿದ್ದಾರೆ. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್ 24/7 ಕುಂದಾಪುರ.